ಮಂಗಲಾರ್ಘ್ಯ ಶ್ರೀ ನರಸಿಂಹ ಪ್ರತಿಷ್ಠಾನ ಬೆಳ್ಳಂಪಳ್ಳಿ ಅರ್ಪಿಸುವ ಗಾನವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಭಾಗವತರಾಗಿ ಮನ್ವಿತ್ ಶೆಟ್ಟಿ ಇರಾ, ಚೆಂಡೆಯವರಾಗಿ ಕೌಶಲ್ ರಾವ್ ಪುತ್ತಿಗೆ, ಮದ್ದಳೆಯಲ್ಲಿ ಸತ್ಯಜಿತ್ ರಾಯಿ, ಹಾಗೆಯೇ ಈ ಒಂದು ಹಾಡಿನ ನಿರೂಪಣೆಗೆ ನಾನು ಆದಿತ್ಯ ಅಂಬಲ್ಪಾಡಿ. ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುತ್ತಿರುವಂತಹ ನವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ಗಾನವೈಭವ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ. ಕರಾವಳಿಯ ಗಂಡುಗಲೆನಿಸಿದಂತಹ ಈ ಒಂದು ಯಕ್ಷಗಾನದ ಒಂದು ಭಾಗವಾಗಿ ಕಾಣಿಸಿಕೊಂಡಂತಹ ಈ ಒಂದು ಗಾನವೈಭವದ ಮೊದಲಿಗೆ ಆ ತಾಯಿಯನ್ನು ನೆನೆಯುವಂತಹ ಪ್ರಸಿದ್ಧ ಬಯಲಾಟವೆಂದೇ ಎನಿಸಿಕೊಂಡಂತಹ ದೇವಿ ಮಹಾತ್ಮೆಯ ಒಂದು ಸಣ್ಣ ಹಾಡಿನ ತುಣುಕು. ಜಯತು ಜಯತು ಆದಿಮಾಯೆ, ಬನ್ನಿ ಆ ದೇವಿಯನ್ನು ಸ್ತುತಿಸೋಣ. ಜಯತು ಜಯತು ಆದಿಮಾಯೆ, ಆದಿಮಾಯೆ, ಜಯತು ಜಯತು ಆದಿಮಾಯೆ, ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ, ದಯಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆ ವತಿ ಮುದದಿಂದ, ಜಯತು ಜಯತು ಆದಿಮಾಯೆ, ಸರ್ವ ಭಯ ವಿನಾಶಿನಿಯೇ ನಿ ಕರುಣದಿ ಕಾಯೇ, ಬಂಧುಗಳೇ, ತಾಯಿಯನ್ನು ನೆನೆದಷ್ಟು ಸಾಲದು. ಈಗಷ್ಟೇ ದೇವಿ ಮಹಾತ್ಮೆಯ ಒಂದು ಹಾಡನ್ನು ಕೇಳಿದ್ದೀರಿ. ಮತ್ತೊಂದು ಬಹು ಪ್ರಖ್ಯಾತಿಯನ್ನು ಹೊಂದಿದಂತಹ ಹಾಡು ಪಾಲಯ ಮಾಂ ಶರ್ವಾಣಿ ಇದೀಗ ನಿಮಗೋಸ್ಕರ. ಪಾಲಯ ಮಾಂ ಶರ್ವಾಣಿ ಶಂಕರೀ
ಪಾಲಿಪುದ ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ನೀಲಕಂಧರ ಸತಿ ಪಾಲಿಸು ಸನ್ಮತಿ ನೀಲಕಂಧರ ಸತಿ ಪಾಲಿಸು ಸನ್ಮತಿ ಬಾಲಿಕೆಯನ್ನಯ ಬಾಳ ಬೆಳಗು ಪರಿಪಾಲಯ ಮಾಂ ಶರ್ವಾಣಿ ಶಂಕರಿ ಶಂಕರಿ ಅಂಬಿಕೆ ಸುರನುತೆ ಶಂಭು ಮನೋಗತಿ ಅಂಬಿಕೆ ಸುರನುತೆ ಶಂಭು ಮನೋಗತಿ ನಂಬಿದ ಬಾಲೆಗೆ ಇಂಬನಿತ್ತು ನಂಬಿದ ಬಾಲೆಗೆ ಇಂಬನಿತ್ತು ಪರಿಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಯಕ್ಷಗಾನ ಪ್ರಸಂಗಗಳಲ್ಲಿ ಪೀಠಿಕೆಯ ಪದ್ಯಕ್ಕೆ ಅದರದ್ದೇ ಆದಂತಹ ಮಹತ್ವಗಳಿದೆ. ಹೌದು ಬಂಧುಗಳೇ, ಎಲ್ಲ ಪೀಠಿಕೆಯ ಪದ್ಯಗಳನ್ನು ನಾವು ಕೇಳಿರ್ತೇವೆ. ಆದರೆ ದೇವಿ ಮಹಾತ್ಮೆಯ ಪೀಠಿಕೆಯ ಪದ್ಯ ಹೇಗಿರಬಹುದು? ಈ ಒಂದು ಹಾಡು ಕೇಳಿದ ಸಂದರ್ಭ ಬಹಳ ವಿರಳ. ಮೇದಿನೀಶ್ವರ ಸುರಥ ಲಾಲಿಸು. ಮೇದಿನೀಶ್ವರ ಸುರಥ ಲಾಲಿಸು ಆದಿಯಲಿ ಓಂಕಾರ ವಿಂಬ ಮೇದಿನೀಶ್ವರ ಸುರಥ ಲಾಲಿಸು ಆದಿಯಲ್ಲಿ ಓಂಕಾರವೆಂಬ ನಿನಾದದಲ್ಲಿ ತ್ರೈಮೂರ್ತಿಗಳು ತಾವಾದರಂದು ನಿನಾದದಲ್ಲಿ ತ್ರೈಮೂರ್ತಿಗಳು ತಾವಾದರಂದು ಜನಿಸಲ ಜ್ಞಾನದಲ್ಲಿ
ತಮ್ಮಯ ಮನದಿ ಯೋಚಿಸುತ್ತಿದ್ದರಿ ಬರೀ ಜನಿಸಲ ಜ್ಞಾನದಲ್ಲಿ ತಮ್ಮಯ ಮನದಿ ಯೋಚಿಸುತ್ತಿದ್ದರಿ ಬರೀ ಜನುಮವಾರಿಂದಾದುದೆ ಮಗೆಂದೆನುವ ಬಗೆಯ ಜನುಮವಾರಿಂದಾದುದೆನ್ನುವ ಬಗೆಯ ಮೇದಿನೀಶ್ವರ ಸುರಥ ಲಾಲಿಸು ಬಂಧುಗಳೇ, ಒಂದು ಅದ್ಭುತವಾದಂತಹ ಹಾಡನ್ನೇ ಕೇಳಿದ್ದೇವೆ. ಈಗ ರಾಮಾಯಣ ಕಾಲಕ್ಕೆ ಹೋಗೋಣ. ಯಕ್ಷಗಾನ ಪ್ರಸಂಗಗಳಲ್ಲಿ ಈ ಕಥಾನಕವನ್ನು ಕವಿಯ ಕಾಲ್ಪನಿಕ ಕಲ್ಪನೆಯಲ್ಲಿ ಬಹು ಸುಂದರವಾಗಿ ವ್ಯಕ್ತಪಡಿಸ್ತಾನೆ. ಸೀತೆಯನ್ನು ಕದ್ದೊಯ್ದಂತಹ ರಾವಣ ತನ್ನ ಸಖಿಯರಿಂದಲೇ ಆಕೆಯ ಮನವೊಲಿಸುವಂತಹ ಪ್ರಯತ್ನಕ್ಕೆ ತೊಡಗಿಕೊಳ್ತಾನೆ. ಅದಾಗದ ಸಂದರ್ಭದಲ್ಲಿ ಮತ್ತೆ ತಾನೇ ಮಾತನಾಡಿಸುವುದಕ್ಕೆ ಮುಂದುವರಿದು ಬರ್ತಾನೆ. ಅಂತಹ ಒಂದು ಪ್ರಯತ್ನ ಈ ಒಂದು ಹಾಡಿನಲ್ಲಿ ಕವಿ ತೋರಿಸಿದ್ದಾನೆ. ಬನ್ನಿ ಕೇಳೋಣ. ಮಾತನಾಡಬಾರದೇನೆ ಸೀತಾದೇವಿ, ಒಂದು ಅದ್ಭುತವಾದಂತಹ ಹಾಡು ನಿಮಗೋಸ್ಕರ. ಮಾತನಾಡಬಾರದೇನೆ ಸುಜಾಣೆ, ಮಾತನಾಡಬಾರದೇನೆ ಸುಜಾಣೆ, ಸುಜಾಣೆ ಮಾತನಾಡಬಾರದೇನೆ, ಮಾತನಾಡಬಾರದೇನೆ ಸುಜಾಣೆ, ಮಾತನಾಡಬಾರದೇನೆ. ಸುಜಾಣೆ ಮಾತನಾಡಬಾರದೇನೆ, ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ, ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ. ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ, 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 ಕಾಮಿನಿಯೇ ನಿನ್ನನ್ನು ಕಂಡು
ರಾಮನು ದಂಡೆತ್ತಿ ಬಂದು ನೇಮದಿಂದ ಸಜ್ಜು ಮಾಡಿದ ತೆಪ್ಪಾಜೆ ಗೈದು ಆ ಮಹಾಪುಷರವ ಪೂಡಿದ ಬಿಡ್ಡಲೆನಗೆ ತಾಗಿ ಬಿಡ್ಡಲೆನಗೆ ತಾಗಿ ಮೂರ್ಛಿತನಾಗಿ ಬಿದ್ದೇನಲ್ಲೇ ವಿರಹ ವೆಗ್ಗಳಿಸಿ ಕಾಮುಕನಾಗಿ ನಿಂತಲ್ಲೇ ನಿಲ್ಲೆ ಇದಕೌಷಧಿಯ ಕೋಮಲ ಶರೀರೆ ನೀ ಬಲ್ಲೆ ನಿನ್ನನು ಬಿಡಲೊಲ್ಲೆ ನಿನ್ನನು ಬಿಡಲೊಲ್ಲೆ ಭೂಮಿಯೊಳಿಗಬೇಕಾಗುವ ವಸ್ತುವ ಪ್ರೇಮದಿ ತರಿಸಿ ಕೊಡಿಸುವೆ ಹೇಮಾಭರಣವ ತೊಡಿಸುವೆ ಶ್ಯಾಮಾಂಬರಗಳ ನುಡಿಸುವೆ ಈ ಮನ ವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮದೊಳಿರುವೆ ಈ ಮನ ಬಿದ್ದಂತ ಮನಸಾದರೆ ಪ್ರೇಮದೊಳನ್ನು ದಿನ ಕ್ಷೇಮದೊಳಿರುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನ್ನು ದಿನ ಕ್ಷೇಮದೊಳಿರುವೆ ಮಾತನಾಡ ಬಾರದೇನೆ ಸುಜಾಣೆ ಸುಜಾಣೆ ಬಂಧುಗಳೇ, ರಾಮಾಯಣದ ಒಂದು ಹಾಡನ್ನು ಕೇಳಿದ್ವಿ. ಈಗ ಮತ್ತೆ ಮಹಾಭಾರತದತ್ತ ಹೋಗೋಣ. ಮಹಾಭಾರತದಲ್ಲಿ ಬಹಳ ಪರಾಕ್ರಮಿ ಎನಿಸಿಕೊಂಡಿರುವಂತಹ ಭೀಷ್ಮಾಚಾರ್ಯರು ಒಮ್ಮೆ ಕೃಷ್ಣನಿಗೂ ಕೋಪ ಬರಿಸಿದ್ರಂತೆ. ಅದೇ ಪ್ರಸಂಗದ ಹಾಡನ್ನು ಈಗ ಮನ್ವಿತೀರ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಕಥಾನಕದಲ್ಲಿ ಅರ್ಜುನನದ್ದು ಭೀಷ್ಮರದ್ದು ಯುದ್ಧ ತೀವ್ರಗತಿಯಲ್ಲಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಬಾಣಗಳು ಆ ರಥಿಕನಿಗೆ ತಾಗದ ಸಂದರ್ಭದಲ್ಲಿ ಯೋಚನೆಗೆ ಇಳಿದಂತಹ ಭೀಷ್ಮರು ತಾನು ನುಡಿದಂತಹ ಒಂದು ವಚನವನ್ನು ನೆನೀತಾರೆ. ಆ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ ಅಂದಂತಹ ಅವರ ಮಾತು ಅವರಿಗೆ ನೆನಪಾಗುತ್ತದೆ. ಅದಕ್ಕೆ ಬೇಕಾಗಿ ತನ್ನಲ್ಲಿರುವಂತಹ ಪರಶುರಾಮ ದತ್ತವಾದಂತಹ ಭಾರ್ಗವ ಶರವನ್ನು ಆ ಕೃಷ್ಣನ ರಥದತ್ತ ಕೃಷ್ಣನತ್ತ ಹರಿಯ ಬಿಡ್ತಾರೆ. ಇದರಿಂದ ಕ್ರೋಧಗೊಂಡಂತಹ ಕೃಷ್ಣ ಕೈಯಲ್ಲಿ ಚಕ್ರವನ್ನು ಧರಿಸ್ತಾನೆ. ನೋಡಿದಂತಹ ಭೀಷ್ಮರು ಆತನ ಬಳಿಗೆ ಸಾಗಿ ತಮ್ಮ ವಿನಯತೆಯನ್ನು ತೋರಿಸ್ತಾರೆ. ಆ ಒಂದು ಹಾಡು ಇದೀಗ ನಿಮಗೋಸ್ಕರ. ಹರಿಯ ಕಾದಿಯ ತಡೆವರ್ಯಾರು ಹರಿಯ ಖಾತಿಯ ತಡೆವರಾರು ಎಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು
ನಡೆದಂದು ಭೀಷ್ಮನು ಬೆದರಿ ರಥದಿಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನುತ ಗೆರಗಿ ಮಗುಳೆದಚ್ಚುತನ ಮೃದು ಕರವ ಪಿಡಿದೆಂದ ಶ್ರೀ ಮನೋಹರ ಸ್ವಾಮಿ ಪರಾಕು ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೋಳ್ ಎನ್ನಯ ಮಾತಲಾನಿಸಬೇಕು ಪ್ರೇಮದೋಳೆನ್ನಯ ಮಾತಲಾಲಿಸಬೇಕು ಸ್ವಾಮಿ ಪರಾಗು ಪ್ರೇಮದೊಳಯ ಮಾತಲಾಲಿಸಬೇಕು ಎನ್ನಯ ಕಲ್ಠವಾ ಇರಿಗಲು ಚಕ್ರವ ಎನ್ನಯ ಕಠವ ಗಿರಿಗಲು ಚಕ್ರವ ಚಿನುಮಯ ಕೈಯಲ್ಲಿ ಪಿಡಿದಿಹೇಯ ಚಿನುಮಯ ಕೈಯಲ್ಲಿ ಪಿಡಿದಿಹೇಯ ಎನ್ನಯ ಕಂಠವಾಗಿರಿಯಲು ಚಕ್ರವ ಚಿನುಮಯ ಕೈಯಲ್ಲಿ ಪಿಡಿದಿಹೇಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಸ್ವಾಮಿ ಪರಾಗು ಪ್ರೇಮದೊಳೆನ್ನಯ ಮಾತಲಾಲಿಸಬೇಕು ಎನ್ನಯ ಕಂಠವ ಇರಿಯಲು ಚಕ್ರವ ಚಿನುಮಯ ಕೈಯಲ್ಲಿ ಪಿಡಿದಿಹೆಯ ಸ್ವಾಮಿ ಪರಾಗು ದೇವ
ಬಂಧುಗಳೇ, ಮತ್ತೆ ಕೃಷ್ಣನ ಕಥೆಗೆ ಬರೋಣ. ಸತ್ರಾರ್ಜಿತನ ಬಳಿ ಇದ್ದಂತಹ ಆ ದಿವ್ಯ ಮಣಿಯನ್ನು ಪ್ರಸೇನ ಹೊತ್ತು ಕಾಡಿಗೆ ಹೋಗುತ್ತಾನೆ. ಆತನ ಇರವನ್ನು ಕಾಣದಿದ್ದಂತಹ ಸತ್ರಾರ್ಜಿತ ಆ ದೂರನ್ನು ಕೃಷ್ಣನಿಗೆ ಹಾಕ್ತಾನೆ. ಈ ದೂರಿನ ಸುರಿಮಳೆ ಏನಿತ್ತು ಕೃಷ್ಣನ ತಲೆಯ ಮೇಲೆ ಬಂದಾಗ ಕೃಷ್ಣನೇ ಆತನನ್ನು ಹುಡುಕಿಕೊಂಡು ಸಾಕ್ತಾನೆ. ಅಲ್ಲಿದ್ದಂತಹ ಸುಳಿವುಗಳಿಂದ ಮೊದಲುಗೊಂಡು ಸೇರಿಕೊಳ್ಳುವುದು ಒಂದು ಗುಹೆಗೆ. ಆ ಗುಹೆಯಲ್ಲಿದ್ದಂತಹ ಒಂದು ಸುಂದರ ತರುಣಿಯನ್ನು ಕಂಡು ಆ ತರುಣಿ ಒಂದು ಮಗುವನ್ನು ಮಲಗಿಸುವಂತಹ ರೀತಿಯನ್ನು ಕಂಡು ಮಾತಿಗೆ ತೊಡಗಿಕೊಳ್ತಾನೆ. ಆತನ ಯೋಚನೆಯಲ್ಲಿ ಮುಳುಗಿ ಹೋಗ್ತಾನೆ. ಆ ರೀತಿ ಗುಹೆಗೆ ಸೇರಿದಂತಹ ಕೃಷ್ಣ ಅಲ್ಲಿದ್ದಂತಹ ತರುಣಿಯನ್ನು, ಆಕೆ ಮಲಗಿಸುತ್ತಿರುವಂತಹ ಮಗುವನ್ನು ನೋಡುತ್ತಾನೆ. ಆ ತರುಣಿ ಹೇಗಿದ್ಲು, ಆ ಮಗುವನ್ನು ಹೇಗೆ ಮಲಗಿಸಿದ್ಲು, ಬನ್ನಿ ನೋಡೋಣ. ಅದೇ ಈ ಹಾಡು. ಶರದ ಋತು ಪೌರ್ಣಿಮೆಯೊಳು ಉದಯ ಚಂದಿರ ಕಾಂತಿ ಇದೀಗ ನಿಮಗಾಗಿ. ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ, ಉದಯ ಚಂದಿರ ಕಾಂತಿ, ಸುರುಚಿರಾನನದಿಂದ ಶೋಭಿಸುತ್ತ, ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೋ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತ, ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲೇ ತೂಗುತ್ತ, ಗಿರಿಜೆ ರಮೆವಾಣಿಯರ ಚೆಲ್ವಿಕೆಗೆ ಮಿಗಿಲೆನಸಿ, ಸರಸಿಜಾಂಬಗಿ ಮೆರೆವಾ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಸರಸಿಜಾಂಬಗಿ ಮೆರೆವಾ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಹರಿಯೊಂದು ಶಿಲೆಯ ಮರೆಯಾಗಿರಲು, ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಳಾಗ, ಆಯ್ 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 ಜೋ ಜೋ ಸುಕುಮಾರ, ಜೋ 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 ಸುಕುಮಾರ, ಜೋ ಜೋ ಸದ್ಗುಣ ಧೀರ ಶೃಂಗಾರ, ಜೋ ಜೋ ಜಾಂಬವ ತರಳ ಪ್ರವೀರ,
जो भल्लो के राजाधिराजा जो भल्लो के राजाधिराजा जो ತಂದೆಯಾಗಿಗ ಜಾಂಬವಂತ ಕೇಸರಿಯ ತಂದೆಯಾಗಿಗ ಜಾಂಬವಂತ ಕೇಸರಿಯ ಕೊಂದು ತಂದಿಗನು ಸ್ಯಮಂತ ಕಮಣಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಬಾದೇಸಿಗನು ನೋಡು ಭಾಗ್ಯೋಂ ನಿಧಿಯ ಜೋ 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 जो 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 सुकुमार जो जो सद्गुण धीर श्रृंगार तरल प्रवीर राजाधिराजा जो 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 ಸುಕುಮಾರ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಬ್ಬ ಕವಿ ಯೋಚನೆ ಮಾಡಿದರೆ ಯಾವ ರೀತಿಯ ಪ್ರಸಂಗವನ್ನು ರಚಿಸಬಲ್ಲ ಎಂಬುದಕ್ಕೆ ಸಾಕ್ಷಿರೂಪವಾಗಿ ನಮಗೆ ದೊರೆಯುವುದು ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು. ಅಂತಹ ಧೀಮಂತ ಕವಿಯ ಒಂದು ಅದ್ಭುತವಾದಂತಹ ರಚನೆಯೇ ಮಾನಿಷಾದ. ವಾಲ್ಮೀಕಿಯ ಜೀವನವನ್ನು ಬಹು ಸೊಗಸಾಗಿ ಪ್ರಚುರಪಡಿಸಿದಂತಹ ಅವರು ರೂಕ್ಷ ಗುರುಶಾಪಕ್ಕೆ ಒಳಗಾಗಿ ಕಾಡಿಗೆ ಸೇರಿಕೊಂಡಾಗ ಅಲ್ಲಿದ್ದಂತಹ ಸೈರಿನಿ ಕಾಡಿಗೆ ತೆರಳುವ ಬಗೆಗೆ ಆತನನ್ನು ಪ್ರೇರೇಪಿಸ್ತಾಳೆ. ಕಾಡಿಗೆ ತೆರಳಿದಂತಹ ಅವರುಗಳು ಆ ಕಾಡಿನ ಸವಿಯನ್ನು ಉಣ್ತಾರೆ. ಅದೇ ಈ ಹಾಡು ನೋಡು ಸಕನೆ ಕಾಡ ಚೆಲುವನು. ಕಾಡ ಸರಸಿಯೋಳಿಳಿದು ರೂಕ್ಷನು ಕ್ರೀಡಿಸುತ್ತಿರೇ ಮರದ ಮರೆಗೆ ನೋಡಿ ಸ್ವೈರಿಣಿಯೇ ಕ್ರೀಡಿಸುತ್ತಿರೇ ಮರದ ಮರೆಯುಂ ನೋಡಿ ಸ್ವೈರಿಣಿ ಸ್ಮರಣ ತಾಪದಿ ಪಾಡುಪಡುತ್ತ ಸ್ಮರಣ ತಾಪದಿ ಪಾಡುಪಡುತ್ತ ಚಂದ್ರಶಿಲೆಯೂ ಕಡಿದ ವಿಗ್ರಹ ದಂದದ ಮೈಮಾಟವನು ಕಂಡಂದು ಸೋತು ನಿಷಾದ ಕನ್ನಿಕೆ ಇಂತೆಂದಳಂದು ನೋಡು ಸಕನೆ ಕಾಡ ಚೆಲುವನು ನೋಡು 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 ಸಕ
ಸಕನೆ ಕಾಡ ಚೆಲುವನು 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 ಆಯ್ 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 ನೋಡು ಸಕನೆ ಕಾಡ ಚೆಲುವನು 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 ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಚೆಲುವನು ಇರವನು ಚೆಲುವನು ನೋಡು ಸಕನೆ ಆಯ್ ಆಯ್ ನೋಡು ಸಗನೆ ಕಾಡ ಚೆಲುವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರುವನು ನೋಡಿ ಮುಗಿಲ ಕುಣಿವನವಿಲ ಸಕನೆ ನೋಡು ನೋಡು ಆಯ್ 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 ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಚಂಚು ಹವಳ ನೋಡು ಗಿಳಿಯ ಚಂಚು ಹವಳ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಪ್ರಣಯ ದಾಟವಾಡು ತಿರುವ ಸೊಗದ ನೋಟ ನೋಡು ಜೋಡಿ ಚಿಗರೆ ಪ್ರಣಯ ದಾಟವಾಡು ತಿರುವ ಸೊಗದ ನೋಟ ನೋಡು ಸಕನೆ ನೋಡು ಸಕನೆ
ಕೋಟಿ ಮುಗಿಲ ಕುಣಿವಾನವಿಲ ನೋಡು ಗಿಳಿಯ ಚಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟವಾಡುತ್ತಿರುವ ಸೊಗದ ನೋಟ ಜೋಡಿ ಚಿಗರೆ ಪ್ರಣಯ ದಾಟವಾಡುತ್ತಿರುವ ಸೊಗದ ನೋಟ ನೋಡು ಸಗನೆ ಕಾಡ ಚೆಲುವನು ಮರದೋಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರದೋಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಸಕನೆ ನೋಡು ಸಕನೆ ನೋಡು ಸಕನೆ ಕಾಡ ಚೆಲುವನು ಸಕನೆ ನೋಡು ಸಕನೆ ನೋಡು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಆಯ್ 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 ಕುಸುಮ ಕೋಮಲೇ ನೀಯಾರೇ ವಯ್ಯಾರೇ ನೀಯಾರೆ ವಯ್ಯಾರೆ ಕುಸುಮ ಕೋಮಲೆ ನೀಯಾರೆ ವಯ್ಯಾರೆ ನೀಯಾರೆ ವಯ್ಯಾರೆ ಕುಸುಮ ಕೋಮಲೆ ನೀಯಾರೆ ವಯ್ಯಾರೆ ನೀಯಾರೆ ವಯ್ಯಾರೆ ಪೆಸರೇನು ನಿನ್ನನು ಪೆತ್ತವರಾರು ಪೆಸರೇನು ನಿನ್ನನು ಪೆತ್ತವರಾರು ಯಾರು ಯಾರು ವಸುಧೆಯೋಳೆನೆ ಗಾಣೆ ರೂಪದೈ ಸಿರಿಗೆ ವಸುಧೆಯೋಳೆನೆ ಗಾಣೆ ರೂಪದೈ ಸಿರಿಗೆ ಬೆಸುಗೆ ಕೊಂಡಿಗ ಗಾನ ಬೆಸುಗೆ ಕೊಂಡಿಗ ಗಾನ ಪ್ರತಿಭಾ ವೈಖರಿಗೆ ವಸುಧೆಯೋಳೆನೆ ಗಾನೆ ರೂಪದೈ ಸಿರಿಗೆ ಬೆಸುಗೆ ಗುಂಡಿಯ ಗಾನ ಪ್ರತಿಭಾ ವೈಖರಿಗೆ ಕುಸುಮ ಕೋಮಲೆ ನೀಯಾರೆ ವಯ್ಯಾರೆ ನೀಯಾರೆ ವಯ್ಯಾರೆ ಹೆಸರೇನು ನಿನ್ನನು ಪೆತ್ತವರ್ಯಾರು ಹೆಸರೇನು ನಿನ್ನನು ಪೆತ್ತವರ್ಯಾರು
ಕುಸುಮ ಕೋಮಲೆ ಕುಸುಮ ಕೋಮಲೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕಲಾರ್ಘ್ಯ ನರಸಿಂಹ ಪ್ರತಿಷ್ಠಾನ ಬೆಳ್ಳಂಪಳ್ಳಿ ಇವರು ನಡೆಸಿದಂತಹ ಈ ಗಾನ ವೈಭವದ ಮಂಗಲದ ಪದ್ಯದ ಹಾದಿಯಲ್ಲಿ ನಾವಿದ್ದೇವೆ. ಈ ಒಂದು ಸುಂದರ ಗಾನ ವೈಭವಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ಪಂದನ ವಾಹಿನಿಗೂ ಹಾಗೆಯೇ ವೀಕ್ಷಿಸುತ್ತಿರುವಂತಹ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಾ ಭಾಗವತರಲ್ಲಿ ಮಂಗಲವನ್ನು ಹಾಡುವುದಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳೋ ಜಯ ಮಂಗಳಂ ನಿತ್ಯ ಮಂಗಳೋ. ಧರೆಯೋಳು ಬೆಸರಾತ ಕಟೀಲಿನ ಕ್ಷೇತ್ರದಿ ತೋದಿಲ್ದತ್ತಿ ಧರೆಯೊಳು ಬೆಸರಾಂತ ಕಟೀಲಿನ ಕ್ಷೇತ್ರದಿ ಸ್ಥಿರವಾಗಿ ನೆಲಸಿಲ್ಪ ಶ್ರೀ ಭ್ರಮರಾಂಬೆಗೆ ಶರಣಾಗತ ಶ್ರೀ ಸ್ಥಳ ಪರಿಪಾಲಕಿ ದುರಿತ ನಿವಾರಕಿ ಭವಗರಿಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳೋ. ಶ್ರೀ ಭ್ರಮರಾಂಬೆಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಳೋ ಮಂಗಳೋ. ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ